ಕೊರೋನಾದ ನಡುವೆಯೂ ಹುಲಿ ನರ್ತನಕ್ಕೆ ಅವಕಾಶ ಸಿಕ್ಕಿದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಫ್ರೆಂಡ್ಸ್ ಬಳ್ಳಾಲ್ ಬಾಗ್ ಹುಲಿ ವೇಷದ ನರ್ತನ ನೋಡುಗರನ್ನ ಮನಸೆಳೆದಿದೆ. 6ನೇ ವರ್ಷವನ್ನ ಪೂರೈಸುತ್ತಿರುವ ಸಂಭ್ರಮದಲ್ಲಿ ಮಂಗಳೂರಿನ ಫ್ರೆಂಡ್ಸ್ ಬಳ್ಳಾಲ್ ಬಾಗ್ ಬಿರುಬಿರು ಕುಡ್ಲದ ಶಾರದಾ ಹುಲಿವೇಷ ಕುಣಿತ ಇಂದು ಅದ್ದೂರಿಯಾಗಿ ನಡೆದಿದೆ. ಹುಲಿ ಕುಣಿತದ ಜೊತೆಗೆ ಹನುಮನ ವೇಷ ನೋಡುಗರನ್ನ ವಿಶೇಷವಾಗಿ ಸೆಳೆಯಿತು. ಇನ್ನು ಕುದ್ರೋಳಿ ದೇವಾಲಯದ ಆವರಣದಲ್ಲಿ ನಡೆಯುವ ನವದುರ್ಗೆ ಶಾರದಾ ಮಾತೆಯ ವಿಸರ್ಜನೆ ಮೆರವಣಿಗೆಯಲ್ಲೂ ಫ್ರೆಂಡ್ಸ್ ಬಳ್ಳಾಲ್ ಬಾಗ್ ಬಿರುಬಿರು ಕುಡ್ಲದ ಸದಸ್ಯರು ಆಕರ್ಷಕವಾಗಿ ಹುಲಿವೇಷದಲ್ಲಿ ನರ್ತಿಸಲಿದ್ದಾರೆ.